ನೆತ್ತೆರ್ಕುರುವ ಪಿಂಚಣಿ ಬುಡಾಯ ಪನ್ಪನ ಇಸೇಸ ನೆತ್ತೆರ್ದಾನ ಶಿಬಿರ ಕುಡ್ಲದ ಕರ್ನಾಟಕ ರಾಜ್ಯ ಎನ್ಪಿಎಸ್ ಬೇಲದಕ್ಲ ಸಂಘಟನೆ ಬೊಕ್ಕ ಎಜೆ ಆಸ್ಪತ್ರೆ ಮೊಕ ಸಂಶೋಧನಾ ಕೇಂದ್ರದ ಜತೆಸೇರಿಕೆ ನಡೆತಂಡು ಪ್ರೊಫೆಸರ್ ರಾಜಶೇಖರ ಹೆಬ್ಬಾರ್ ಪ್ರೊಫೆಸರ್ ಎಎಂ ನರಹರೆ ಪಾಲ್ದೆತ್ತೊಂಡಿರ ಕುಡ್ಲದ ಪುರಭವನದ ಮಿನಿ ಹಾಲ್ಡ್ ಕರ್ನಾಟಕ ರಾಜ್ಯ ಬೇಲೆದಕ್ಲ ಸಂಘದ ನಿಲೆಟ್ ನೆತ್ತೆರ್ಕುರುವ ಪಿಂಚಣಿ ಬುಡಾಯ ಪನ್ಪನ ನೆತ್ತೆರ್ದಾನ ಶಿಬಿರ ಎಜೆ ಆಸ್ಪತ್ರೆ ಬೊಕ್ಕ ಸಂಶೋಧನಾ ಕೇಂದ್ರದ ಜತೆಸೇರಿಕೆ ನಡೆತಂಡು ಕಾರ್ಯಕ್ರಮಟು ಸತೀಶ್ ಪೈ ದಯಾನಂದ ಪೈ ಸರಕಾರಿ ಕಾಲೇಜ್ದ ಪ್ರೊಫೆಸರ್ ರಾಜಶೇಖರ ಹೆಬ್ಬಾರ್ ಪಾತಿರ್ದು ಕೇಂದ್ರ ಸರ್ಕಾರ ಉಪ್ಪುನ ಪಿಂಚಣಿ ವ್ಯವಸ್ಥೆ ದೆತ್ತುಪಾಡ್ದು ಎನ್ಪಿಎಸ್ ಮಾದರಿಡ್ ಪಿಂಚಣಿ ಮಲ್ತ ದಿತ್ತಂಡು ಈ ವ್ಯವಸ್ಥೆಡ್ ಜನಕ್ಲಿಗೆ ಸಮಸ್ಯೆ ಆವೊಂದುಂಡು ಪಂಡೇರು 3 ದಿನಗಳ ಹಿಂದೆ 8,28,000 ಇದ್ದದ್ದು ಇವತ್ತು ಬೆಳಗ್ಗೆ ನೋಡ್ತಾರೆ 8,25,000 ರೂಪಾಯಿ ಆಗಿದೆ. ಯಾವುದೇ ಹಣದ ಬ್ಯಾಲೆನ್ಸ್ ಅನ್ನೋದು ಅದು ಏರ್ತಾ ಹೋಗ್ಬೇಕದು. ಇದು ಹೊಸ ಕ್ರಮ, ಇಳಿಕೆಯ ಕ್ರಮ. ಇದು ಯಾವ ಕ್ರಮ ಅಂತ ನಮಗೆ ಅರ್ಥ ಆಗೋದಿಲ್ಲ. ಯಾರೋ ಹೇಳಿದ ಮಾತನ್ನು ಕೇಳಿಕೊಂಡು, ಯಾರೋ ಆರ್ಥಿಕ ಸಲಹೆಗಾರರು ಕೊಟ್ಟ ಮಾತನ್ನು ನಂಬಿಕೊಂಡು ಇವತ್ತು ನಿಮ್ಮ ಹಣವನ್ನು, ಪೆನ್ಷನ್ ವ್ಯವಸ್ಥೆಯ ಹಣವನ್ನು ಯಾವುದೋ ಮ್ಯೂಚುವಲ್ ಫಂಡ್ನಲ್ಲಿ, ಇನ್ಯಾವುದೋ ಕ್ಯಾಪಿಟಲ್ ಫಂಡಲ್ಲಿ ತೊಡಗಿಸಿ ಅದರ ಆಧಾರದ ಮೇಲೆ, ಲಾಭದ ಮೇಲೆ ನಿಮಗೆ ಪೆನ್ಷನಿ ಕೊಡೋದು ಅಂತ ಹೇಳಿದರೆ ಇದು ಕೈಗೆ ಬೆಲ್ಲ ಒರೆಸಿದ, ಮುಂಗೈಗೆ ಬೆಲ್ಲ ಒರೆಸಿದ ಬಿಟ್ಟರೆ ಬೇರೆ ಏನೂ ಮಾಡಲಿಲ್ಲ ಅವರು. ಸೈಂಟ್ ಅಲೋಷಿಯಸ್ ಕಾಲೇಜಿದ ರಿಜಿಸ್ಟ್ರಾರ್ ಪ್ರೊಫೆಸರ್ ಎಂ.ಎ. ನರಹರಿ ಪಾತಿರ್ದು ಪಿಂಚಣಿ ಎಂಕ್ಲಿನ ಹಕ್ಕು ಅವು ಸಾಮಾಜಿಕ ಭದ್ರತೆ ಅಂದ್ಕೊಂಡಿರು. ಜೀವವನ್ನಾದರೂ ಕೊಟ್ಟೆವು, ಪಿಂಚಣಿ ಬಿಡೆವು ಅನ್ನೋ ಒಂದು ಉದಾತ್ತವಾದಂಥ ಒಂದು, ಇದು ಬರೀ ಬೇಡಿಕೆ ಅಲ್ಲ, ಒಂದು ಧ್ಯೇಯ. ಪಿಂಚಣಿ ಅನ್ನೋದು ಭಿಕ್ಷೆ ಅಲ್ಲ. ಯಾರಾದರೂ ಆ ರೀತಿ ನಮ್ಮ ಸಮಾಜದಲ್ಲಿ ಭಾವಿಸಿಕೊಂಡಿದ್ದರೆ ಆ ತಪ್ಪು ಕಲ್ಪನೆಯಿಂದ ಮೊದಲು ಅವರು ಹೊರಗೆ ಬರಬೇಕು. ನಮ್ಮ ಸರ್ಕಾರದ ಕೆಲವು ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಇಂತಹ ಕಲ್ಪನೆಗಳಿಂದ ನಮ್ಮನ್ನು ದಾರಿ ತಪ್ಪಿಸುವಂಥ ಕೆಲಸಗಳಿಂದ ಹೊರಗೆ ಬರಬೇಕು. ಎನ್ಪಿಎಸ್ ಬೇಲದಕ್ನ ಸಂಘ ಕುಡ್ಲ ಘಟಕದ ಗುರುಕಾರ್ಯದ ಚಂದ್ರನಾಥ, ಮೆಸ್ಕಾಂ ಬೇಲದಕ್ನ ಸಂಘದ ಗುರುಮೂರ್ತಿ, ಎಜೆ ಆಸ್ಪತ್ರೆದ ಡಾಕ್ಟರ್ ಅರವಿಂದ, ಡಾಕ್ಟರ್ ಗೋಪಾಲಕೃಷ್ಣ, ಸಂಘದ ಜಿಲ್ಲಾ ಘಟಕದ ಗುರುಕಾರ್ಯರು ಇಬ್ರಾಹಿಂ ಪುತ್ತೂರು ಪಾಲ್ಗೊಂಡರು.